ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಗುರಿಪಳ್ಳದಲ್ಲಿ ಒಂದು ಸಣ್ಣ ಜಾಗದ ತಕರಾರಿಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ಒಂದು ಗಲಾಟೆ, ಅದು ಕೊನೆಗೆ ದಲಿತ ಮಹಿಳೆಯನ್ನು ನಡುಬೀದಿಯಲ್ಲಿ ಬೆತ್ತಲು ಮಾಡುವಂಥ ಘಟನೆ, ದುರದೃಷ್ಟಕರ ಘಟನೆ ನಡೆದು ಹೋಯಿತು. ಈ ಘಟನೆಯನ್ನು ಆರೋಪಿಗಳು ಸಂಪೂರ್ಣವಾಗಿ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡು ಆ ಮಹಿಳೆಗೆ ದೌರ್ಜನ್ಯ ನಡೆಸಿದ್ದು ಮಾತ್ರ ಅಲ್ಲ, ಆ ಮಹಿಳೆಗೆ ಆ ನಂತರದ ಘಟನೆಯ ನಂತರ ಕೂಡ ಆಕೆಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿರುವಂಥ ಘಟನೆ. ಈಗ ಸಾಮಾನ್ಯವಾಗಿ ಜಾಗದ ತಕರಾರಿಗೆ ಎಲ್ಲಾದರೂ ಬಾಯಿ ಮಾತು ಅಥವಾ ತಕರಾರು ಅಥವಾ ಹೊಡೆದಾಟ ಆಗೋದನ್ನು ನಾವು ನೋಡ್ತೇವೆ. ಆದರೆ ಇದು ಅವೆಲ್ಲಕ್ಕಿಂತಲೂ ಮೀರಿ ಮಹಿಳೆಯನ್ನು ನಡುಬೀದಿಯಲ್ಲಿ ಸಂಪೂರ್ಣವಾಗಿ ಆಕೆಯ ಬಟ್ಟೆ ಬರೆಯನ್ನು ಹರಿದು ಹಾಕಿ ಆಕೆಯನ್ನು ಸಂಪೂರ್ಣ ಬೆತ್ತಲು ಮಾಡಿ ಅದನ್ನು ಚಿತ್ರೀಕರಣ ಮಾಡಿಕೊಂಡಿರುವಂಥ ದಾರ್ಷ್ಟ್ಯತನ ಇದು ಉಜಿರೆಯಲ್ಲಿ ಮೊನ್ನೆ ದಿವಸ ನಡೆದಿರುವಂಥದ್ದು. ಮಹಿಳೆಗೆ ಜಾಗವೊಂದು ಮಂಜೂರಾಗಿತ್ತು. ಅದು ಸಂಬಂಧಪಟ್ಟ ಇಲಾಖೆಯ ಗ್ರಾಮ ಪಂಚಾಯತ್ ಮತ್ತು ಪಿ ಡಿ ಒ ಅವರ ಇಲಾಖೆಯ ಒಂದು ಸಣ್ಣ ಎಡವಟ್ಟಿನಿಂದಾಗಿ ಆಕೆಗೆ ಮಂಜೂರಾದ ಜಾಗ ಮತ್ತು ಅವರು ವಾಸಕ್ಕೆ ಸಿದ್ಧರಾಗಿದ್ದಂಥ ಜಾಗ ಅದರ ಬದಲಾಗಿತ್ತು. ಇದರ ಸರ್ವೆ ನಂಬರ್ ಮತ್ತು ಜಾಗ ಆಚೆ ಆಗಿತ್ತು. ಇದನ್ನು ಸರಿ ಮಾಡಿಕೊಡಿ ಅಂತ ಅವರು ಮತ್ತೆ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ಸಲುವಾಗಿ ವಿಚಾರಣೆಗೆ ಜಾಗದ ಮಹಜರಿಗೆ ಬಂದಂಥ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳೀಯ ಪಕ್ಕದ 2 ಎಕರೆ ಸರ್ಕಾರಿ ಜಾಗದ ಮೇಲೆ ಕಣ್ಣಿಟ್ಟಂತಹ ಒಂದು ಗುಂಪು ಈ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡುತ್ತೆ. ದೌರ್ಜನ್ಯ ಕೂಡ ಅತಿರೇಕದ ದೌರ್ಜನ್ಯ. ಅದು ಆಕೆಯನ್ನು ಬೆತ್ತಲು ಮಾಡಿ ಆಕೆಯ ಫೋಟೋ ಆಮೇಲೆ ವಿಡಿಯೋ ತೆಗೆದು ವೈರಲ್ ಮಾಡಿರುವಂಥ ಘಟನೆ. ಈ ಬಗ್ಗೆ ಉಜಿರೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಎಫ್ಐಆರ್ ದಾಖಲಾದ ಮೇಲೆ ಸ್ಥಳೀಯ ದಲಿತ ಹಕ್ಕುಗಳ ಸಮಿತಿಯವರು, ಕಾರ್ಮಿಕ ಸಂಘಟನೆಯವರು, ಜನವಾದಿ ಮಹಿಳಾ ಸಂಘಟನೆಯವರು ಈ ಘಟನೆಯ ಬಗ್ಗೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ ಕಾರಣದಿಂದಾಗಿ ಮತ್ತು ನಿನ್ನೆ ದಿನ ಕೂಡ ಈ ಬಗ್ಗೆ V4 ವಾಹಿನಿ ಈ ಸಂತ್ರಸ್ತೆಯ ಸಹೋದರಿ ವಾಹಿನಿಯ ಮುಖಾಂತರ ಮಾತನಾಡಿದ್ದರು ಮತ್ತು ಕಾರ್ಮಿಕ ಮುಖಂಡರು, ಜನವಾದಿ ಸಂಘಟನೆಯ ಮುಖಂಡರು ಜೊತೆಗೆ ದಲಿತ ಹಕ್ಕುಗಳ ಮುಖಂಡರು ಮಾತಾಡಿದ್ದರು. ಅದರ ಒಂದು ಸಣ್ಣ ಪರಿಣಾಮವೇನು, 3 ಮಂದಿ ಆರೋಪಿಗಳನ್ನು ನಿನ್ನೆ ಸಂಜೆ ವೇಳೆಗೆ ಪೊಲೀಸರು ಬಂಧಿಸಿದ್ದರು. ಸುಗುಣ, ಕುಸುಮ ಮತ್ತು ಲಲಿತಾ ಎಂಬವರನ್ನು. ಇವತ್ತು ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೀತಾ ಉಂಟು. ನಿನ್ನೆನೇ ಈ ಒಂದು ಘಟನೆಯ ಸಂತ್ರಸ್ತರು ಮತ್ತು ಆಕೆಯ ಸಹೋದರಿಯರು ಮತ್ತು ಕಾರ್ಮಿಕ ಸಂಘಟನೆಯವರು, ದಲಿತ ಸಂಘಟನೆಯವರು, ಜನವಾದಿ ಮಹಿಳಾ ಸಂಘಟನೆಯವರು ಘೋಷಣೆ ಮಾಡಿದ್ದರು. ಈ ಪ್ರಕರಣದ ಪ್ರಮುಖ ಆರೋಪಿಗಳು ಯಾರಿದ್ದಾರೆ, ಕಿಂಗ್ ಪಿನ್ ಯಾರಿದ್ದಾರೆ, ಅವರನ್ನು ಅರೆಸ್ಟ್ ಮಾಡದೆ ಹೋದರೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ. ಚನ್ನಕೇಶವ ಆಮೇಲೆ ಸಂದೀಪ್ ಎನ್ನುವರು ಈ ಘಟನೆಯ ಪ್ರಮುಖ ಆರೋಪಿಗಳು ಅನ್ನುವಂಥ ಆರೋಪ ಮತ್ತು ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಅವರು ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ಸೊ ಈ ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕಂತ ಒತ್ತಾಯಿಸಿ ಇವತ್ತು ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೀತಾ ಉಂಟು ಕೂಡ. ಈ ಒಂದು ಪ್ರತಿಭಟನೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಬೆಳ್ತಂಗಡಿಯಿಂದ ಕಾರ್ಮಿಕ ಮುಖಂಡರು ಮತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥ BM ಭಟ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. BM ಭಟ್ರೆ ನಮಸ್ಕಾರ. ಈಗ ಮುಖ್ಯವಾಗಿ ನಾವು ನಿನ್ನೆ ನಂತರದ ಬೆಳವಣಿಗೆಯನ್ನು ನಾವು ನೋಡಿದಾಗ ಅಲ್ಲಿ 3 ಮಂದಿಯನ್ನು ಅರೆಸ್ಟ್ ಮಾಡಿದ್ರು. 3 ಮಂದಿಯನ್ನು ಸುಗುಣ, ಕುಸುಮ ಮತ್ತು ಲಲಿತಾ ಎಂಬವರನ್ನು ಅರೆಸ್ಟ್ ಮಾಡಿದ್ರು. ಸೊ ನೀವು ಇವತ್ತು ಪ್ರತಿಭಟನೆಯನ್ನು ಮುಂದುವರಿಸಲಿಕ್ಕೆ ಏನು ಕಾರಣ? ಈಗ 3 ಜನರನ್ನು ಬಂಧನ ಮಾಡಿದ್ದಾರೆ ನಿನ್ನೆ ಸಂಜೆ ಆಗುವಾಗ. ಹೌದು, ನಿನ್ನೆ ಸಂಜೆ ಬಂಧನ ಮಾಡಿ ರಾತ್ರಿ ಜಡ್ಜರ ಮನೆಗೆ ಹಾಜರು ಮಾಡಿಸುವಾಗ ಮಹಿಳೆಯರೆಂಬ ಕಾರಣಕ್ಕೆ ಅವರಿಗೆ ಬೇಲ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಮಧ್ಯಂತರ ಬೇಲ್. ಓಕೆ, ಸರಿ. ಪರ್ಮನೆಂಟ್ ಬೇಲ್ ಕೊಡ್ಲಿಲ್ಲ. ಸರಿ. ಆದ್ರೆ ಈ ಪ್ರಧಾನ ಆರೋಪಿಗಳು ಇದಕ್ಕೆ ಯಾರು ಅವರು ಪ್ರಧಾನ ಆರೋಪಿಗಳಿದ್ದಾರೆ, ಸಂದೀಪ್ ಆಗ್ಲಿ ಅಥವಾ ಚನ್ನಕೇಶವ ಆಗ್ಲಿ, ಇದಕ್ಕೆ ಪ್ರಚೋದನೆ ಕೊಟ್ಟವರದ್ದು ಇನ್ನೂ ಕೂಡ ಬಂಧನ ಆಗ್ಲಿಲ್ಲ. ಹಾಗೆ ನಮ್ಮ ಅನಿರ್ದಿಷ್ಟ ಅವರ ಬಂಧನ ಆಗೋಲ್ವರೆ ನಮ್ಮ ಹೋರಾಟ ಅಂತ ಹೇಳಿ ಇಲ್ಲಿ ತಾಲೂಕು ಆಫೀಸ್ ಇದ್ರೆ ಮಿನಿ ವಿಧಾನಸೌಧ ಎದುರು ಧರಣಿ ಕೂತಿದ್ದೇವೆ. ಈಗಾಗಲೇ ಕೆಲವು ಬೇರೆ ಪಕ್ಷಗಳ ಮುಖಂಡರು ಬಂದು ಮಾತಾಡಿ ಹೋದ್ರು. ದಲಿತ ಸಂಘಟನೆಯವರು ಬಂದ್ರು, ವಸಂತ ಬಂಗಿರುವ ಕಾಂಗ್ರೆಸ್ನವರು ಬಂದ್ರು.
ನಮ್ದು ಹೋರಾಟ ಕಂಟಿನ್ಯೂ ಆಗ್ತದೆ. ಅಂದ್ರೆ ನೀವು ಹೇಳುವಂತದ್ದು ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡೋ ತನಕ ನಿಮ್ಮ ಹೋರಾಟ ಮುಂದುವರಿತದೆ ಅಂತ. ಹೌದು, ಇಂಥ ಘಟನೆಯನ್ನು ನಾವು ಖಂಡಿಸಿದ ಇಷ್ಟು ಸೀರಿಯಸ್ ಆಗಿ ತಗೊಳ್ಳಿದ್ರೆ, ಒಂದು ಮಹಿಳೆಯನ್ನು ಬೆತ್ತಲೆ ಮಾಡುವಂತದ್ದು ಬಹಳ ಅಪಾಯಕಾರಿಯಾದಂತಹ ಇದು. ಇದಕ್ಕೆ ಭಯ ಹುಟ್ಟಬೇಕು, ಮಹಿಳೆಯನ್ನು ಮುಟ್ಟುದು ಅಂತ ಹೇಳಿದ್ರೆ ಭಯ ಹುಟ್ಟಬೇಕು. ಆದ್ರಿಂದ ಇದನ್ನು ನಾವು ಬಿಡುವುದಿಲ್ಲ, ಇದನ್ನು ಕಂಟಿನ್ಯೂ ಮಾಡೇ ಮಾಡ್ತೇವೆ. ಈಗ ಪ್ರಧಾನ ಆರೋಪಿಗಳು ನೀವು ಹೇಳುವಂತ ಚೆನ್ನಕೇಶವ ಇರಬಹುದು ಅಥವಾ ಸಂದೀಪ್ ಅವರು ಇರಬಹುದು. ಈಗ ಇವರಿಗೆ ಮಹಿಳೆಯರನ್ನು ಹೋಗಿ ಬಟ್ಟೆ ಬಿಚ್ಚಿ ಹೊಡೀರಿ ಬಡೀರಿ ಅಂತ ಹೇಳಿದಂತಹ ಸಂದೀಪ್ ಆಗಿರ್ಲಿ, ಚೆನ್ನಕೇಶವ ಸುರಿಗೆ ಇವರಿಗೆ ಡೈರೆಕ್ಷನ್ ಕೊಟ್ಟವರಾಗಿರ್ಲಿ, ಅಥವಾ ಲೋಕಯ್ಯ ದೊಣ್ಣೆ ಎಲ್ಲ ತಗೊಂಡು ಬಂದವರು ಕೊಟ್ಟಂತದ್ದು ರೋಕಯ್ಯ ಆಗಿರ್ಲಿ, ಅವರೆಲ್ಲ ಅರೆಸ್ಟ್ ಆಗ್ಲಿಲ್ಲ. ಈಗ ಅವರೆಲ್ಲ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಊರಲ್ಲೇ ಹೌದು. ಅದು ಮೊನ್ನೆ ಪ್ರಥಮವಾಗಿ ಅವರು 22ರವರೆಗೆ ಮನೆಯಲ್ಲೇ ಇದ್ರು. ಅವಾಗ ನಾವು ಬಯಲು ಹೇಳ್ತಾ ಇದ್ದೆವು. ಈಗ ಅವರು ಹುಡುಕುವವರು ಎಸ್ಕೇಪ್ ಆಗಿದ್ದಾರೆ. ಈಗ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ರಾತ್ರಿ ಮನೆಗೆ ಬರ್ತಾರೆ ಅಂತ ಹೇಳುವ ಮಾಹಿತಿ ಸಿಕ್ಕಿದೆ, ಅದನ್ನು ಕೂಡ ಹೇಳಿದ್ದೇವೆ ನಾವು. ಮತ್ತು ಬಿ ಎಂ ಭಟ್ ಅವರೇ, ಈ ಘಟನೆಯಿಂದ, ಮೊನ್ನೆ ಈ ಬೆತ್ತಲೆ ಪ್ರಕರಣದ ಘಟನೆಯಿಂದ ಈ ಸಂತ್ರಸ್ತ ಮಹಿಳೆ ಏನಿದ್ದಾರೆ, ಸಂತ್ರಸ್ತ ಮಹಿಳೆ ನಡು ಬೀದಿಯಲ್ಲಿ ಬೆತ್ತಲೆಯಾದಂತ ಮಹಿಳೆ ಏನಿದ್ದಾರೆ, ಅವರು ತೀವ್ರವಾಗಿ ಮಾನಸಿಕವಾಗಿ ಜರ್ಜರಿತರಾಗಿದ್ದಾರೆ ಅಂತ ಕೇಳಿದ್ದೇವೆ. ಹೌದು, ಅವರು ಮುಖ ಮಾತಾಡುದಿಲ್ಲ, ಅವರು ಮುಖ ತೋರಿಸುದಿಲ್ಲ, ಬಾಗಿಲು ಹಾಕೊಂಡು ಊಟ ಕೂಡ ಮಾಡದೆ ಮಲಗ್ತಾರೆ. ಒಮ್ಮೆ ಮಗು ಕೂಗಿದ್ರೆ ಕೂಡ ಹತ್ರ ಬರೋದಿಲ್ಲ. ಇದೆಲ್ಲ ತುಂಬಾ ಮಾನಸಿಕವಾಗಿ ಅವರು ಜರ್ಜರಿತರಾಗಿದ್ದಾರೆ. ಮಗು ಕೂಗ್ತಾ ಇದ್ರೆ ಮಗು ಹತ್ರ ಹೋಗುದೇ ಇಲ್ಲ. 1 ವರ್ಷ 1.5 ವರ್ಷ ಮಗು ಉಂಟು. ಈಗ ಇಂಥ ಒಂದು ಇಷ್ಟೊಂದು ಅಮಾನವೀಯ ಘಟನೆ ನಡೆದ ಸಂದರ್ಭದಲ್ಲೇ ಪ್ರಧಾನ ಆರೋಪಿಗಳನ್ನು ಅರೆಸ್ಟ್ ಮಾಡೋ ಬಗ್ಗೆ ಇಲಾಖೆ ಎಲ್ಲೋ ಮೀನಾಮೇಷ ನಡೆಸ್ತಾ ಉಂಟಂತ ನಿಮ್ಗೆ ಅನಿಸ್ತಾ ಉಂಟಾ? ಅಲ್ಲ, ನಾನಿದ್ರಲ್ಲಿ ಸ್ಪಷ್ಟವಾಗಿ ಹೇಳುದು ನಮ್ಮಂದ್ರೆ, ಮತ್ತು ಅವರು ಮಾಡಿದ್ದು ಮಹಿಳಾ ದೌರ್ಜನ್ಯವೇ. ಮಹಿಳೆಯರನ್ನು ಕಳಿಸಿ ಹಲ್ಲೆ ಮಾಡಿಸಿದ್ರು, ಬೆತ್ತಲೆ ಮಾಡಿಸಿದ್ರು. ಅದೇ ಮಹಿಳೆಯರನ್ನು, ಅವರು ಮಹಿಳೆ ಬಗ್ಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ, ಮಹಿಳೆಯರನ್ನು ಕೊಟ್ಟು ಗಂಡಸರು. ಇದು ಮತ್ತಷ್ಟು ದೊಡ್ಡ ಗಂಭೀರ ಆರೋಪ ಅವರ ಮೇಲೆ. ಮಹಿಳೆ ದೌರ್ಜನ್ಯ ಅವರ ಪ್ರಧಾನ ಗುರಿ, ಅವರ ಬಜರಂಗ ದಳದವರಿಗೆ. ಸರಿ ಸರಿ, ಇದು ಬಿ ಎಂ ಭಟ್ರೆ, ಥ್ಯಾಂಕ್ ಯು. ಎಸ್, ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೀತಾ ಉಂಟು. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಥವಾ ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅತ್ಯಂತ ಅಮಾನವೀಯವಾದಂಥ ಘಟನೆ ಕರಾವಳಿ ಜಿಲ್ಲೆಯಲ್ಲಿ ಬುದ್ಧಿವಂತರ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ. ಏನೋ ಹೊಯ್ಕೈ ನಡೆದ ಸಂದರ್ಭ, ಒಡೆದಾಟ ನಡೆದ ಸಂದರ್ಭದಲ್ಲಿ ಮಹಿಳೆಯ ಬಟ್ಟೆಯನ್ನು ಹರಿದುಹಾಕಿ ಆಮೇಲೆ ಅದನ್ನು ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು. ನಾವು ಆ ವಿಡಿಯೋ ನಾವು ಟಿ ವಿಯಲ್ಲಿ ತೋರಿಸುವಾಗೆ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ಏನು ಆ ಮಹಿಳೆಯನ್ನು ಅಪಮಾನ ಮಾಡಿದಂಥ ಅಮಾನವೀಯವಾದಂಥ ಒಂದು ಚಿತ್ರಣ ಅಥವಾ ಸನ್ನಿವೇಶ. ಸೊ ಹಾಗಾಗಿ ನಾವು ಅದನ್ನು ಇಲ್ಲಿ ಪ್ಲೇ ಮಾಡುವುದಿಲ್ಲ. ಆ ಮಹಿಳೆಯ ಘನತೆಯನ್ನು ಕಾಪಾಡುವ ಕಾರಣಕ್ಕಾಗಿ. ಆದರೆ ಒಂದಷ್ಟು ಏನು ಸ್ಥಳೀಯ ದುಷ್ಕರ್ಮಿಗಳು ವಿಡಿಯೋವನ್ನು ಈಗಾಗಲೇ ಅಲ್ಲಿ ವೈರಲ್ ಮಾಡಿ ಆ ಮಹಿಳೆಗೆ ಮತ್ತಷ್ಟು ಏನು ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಆ ಸಂತ್ರಸ್ತ ಮಹಿಳೆ ತುಂಬ ನೊಂದುಕೊಂಡಿದ್ದಾರೆ. ಮನೆಯಿಂದ ಇವತ್ತು ಹೊರಗೆ ಬರುವಂಥ ಸನ್ನಿವೇಶ ಇಲ್ಲ. ಆ ಮಹಿಳೆ ನಾನು ಹೇಗೆ ಊರ ಜನಕ್ಕೆ ಮುಖ ತೋರಿಸುವುದು ಅನ್ನುವಂಥ ಯಾತನೆಯಲ್ಲೇ ನಲುಗ್ತಾ ಇದ್ದಾರೆ. ನಾನು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥ ದಲಿತ ಹಕ್ಕುಗಳ ರಕ್ಷಣಾ ಸಮಿತಿಯ ಮುಖಂಡರಾಗಿರುವಂಥ ಈಶ್ವರಿ ಪದ್ಮುಂಜ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ಈಗ ಇವತ್ತಿನ ಪ್ರತಿಭಟನೆ, ಯಾಕಂತ ಹೇಳಿದ್ರಲ್ಲಿ 3 ಮಂದಿಯನ್ನು ನಿನ್ನೆ ಸಂಜೆ ವೇಳೆಗೆ ಅರೆಸ್ಟ್ ಮಾಡಿ ಆಮೇಲೆ ಅವರನ್ನು ಜಡ್ಜರ್ ಬಳಿಗೆ ಅವರನ್ನು ಏನು ಪ್ರೊಡ್ಯೂಸ್ ಮಾಡಿ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿರುವಂಥ ವಿಚಾರ. ಬಟ್ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ನೀವು ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಏನ್ ಸಮಾಚಾರ ಸರ್? ಇದು ಏನಾಗಿದೆ ಅಂತ ಹೇಳಿದೆ ನೋಡಿ, ಈ ಮಹಿಳೆಯ ಮೇಲೆ ಮೊದಲಾಗಿ ದೌರ್ಜನ್ಯ ನಡೆದಿರುವಂತದ್ದು ನಿಜ. ಈಗ ಪೊಲೀಸರು ಮಾಡಿರುವಂತದ್ದು 3 ಮಹಿಳೆಯರನ್ನೇ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇವರಿಗೆ ನೇರ ಗುರಿ, ಬಿಜೆಪಿ ಸರ್ಕಾರದ ನೇರ ಗುರಿ ಬಂದು ಮಹಿಳೆಯರ ದೌರ್ಜನ್ಯವೇ. ಯಾಕಂತ ಹೇಳಿದ್ರೆ ಇವರಿಗೆ ಈ ಘಟನೆ ನಡೆಯಲಿಕ್ಕೆ ಯಾರು
ಇದೊಂದು ಬೆಂಬಲ ಕೊಟ್ಟು ಅವರ ಮಾನಹರಣ ಮಾಡ್ಲಿಕ್ಕೆ ಯಾರು ಸಹಕಾರ ಕೊಟ್ರ ಅವ್ ಯಾವ ಯುವಕರನ್ನು ಕೂಡ ಇವ್ರನ್ನ ಅರೆಸ್ಟ್ ಮಾಡದಿರುವಂತದ್ದು. ಇದು ಏನೋ ತೋರಿಸ್ತದೆ ಅಂದ್ರೆ ಒಂದು ಮಹಿಳೆ ದೌರ್ಜನ್ಯಕ್ಕೊಳಗಾದ ಕೂಡನೆ ಅವ್ರಿಗೆ ಇವರು ಯುವಕರನ್ನ ಅರೆಸ್ಟ್ ಮಾಡಬಹುದಿತ್ತು. ಅದಾಗತ್ತವನ್ನು ಮಾಡ್ಲಿಲ್ಲ. ಅದು ಇವರು ಈ ಕೇಸನ್ನು ಎಲ್ಲ ಟರ್ನ್ ಮಾಡ್ಲಿಕ್ಕೆ ನೋಡ್ತಿರುವಂತದ್ದು ಎಲ್ರಿಗೂ ಗೊತ್ತಾಗ್ತದೆ. ಇದು ಅದು ಕೂಡ ಈಗ ಬೆಳಿಗ್ಗೆಯಿಂದ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ 3 ಜನ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿ. ನಾವು ಹೇಳೋದು 9 ಜನರ ಮೇಲೆ ಕೇಸನ್ನು ಕೊಟ್ಟಿದ್ದೇವೆ. ಅಲ್ಲಿರುವಂತಹ ಯುವಕರು ಎಲ್ಲಿ ಹೋಗಿದ್ದಾರೆ ಇವ್ರಿಗೆ ಗೊತ್ತು, ಆದ್ರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಇವಾಗ ಅವ್ರಿಗೆ ಕೂಡ ಮಧ್ಯಂತರ ಜಾಮೀನು ಸಿಗ್ಲಿಕ್ಕೋಸ್ಕರ ಇವರು ಹುಡುಕ್ತೇವೆ ಅಂತ ಹೇಳಿ ಮೊನ್ನೆ ಕೂಡ ಹೇಳಿದ್ರು ಹುಡುಕ್ತಾ ಇದೆ ಅಂತ ಹೇಳಿ. ನಿನ್ನೆ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ತು, ಮಹಿಳೆಯರನ್ನು ಬಿಟ್ಟು ಯುವಕರನ್ನ ಅದೇ ರೀತಿ ಮಾಡುವಂತ ಮಧ್ಯಂತರ ಜಾಮೀನು ಸಿಕ್ಕಿದ ಮೇಲೆ ಬಿಡ್ತಾರೆ ಇವರು. ಹಾಗಾದ್ರೆ ಇವರಿಗೆ ನ್ಯಾಯ ಎಲ್ಲಿ ಸರ್? ನಾವು ಹೇಳೋದು ಒಂದು ಮಹಿಳೆಗೆ ನ್ಯಾಯ ಹೇಗೆ ಕೊಡ್ತಾರೆ ಇವರು ಅಂತ ಹೇಳಿ. ಹಾಗೆ ನಮ್ಮ ಹೋರಾಟಗಳು ಇದು ಮುಂದುವರಿಸಿದೆ. ಆ ಆರೋಪಿಗಳು 9 ಜನ ಆರೋಪಿಗಳ ಬಂಧನ ಆಗ್ತದೆ. ನಾವು ಹೋರಾಟದಿಂದ ಹಿಂದಿರುವ ಪ್ರಶ್ನೆ ಇಲ್ಲ ಸರ್. ಎಸ್, ಈಗ ನೀವು ಹೇಳಿದಾಗೆ ಈಶ್ವರಿ ಅವರೇ, ಈಗ ಈ ಘಟನೆಯಲ್ಲಿ ಭಾಗಿಯಾದಂಥ 3 ಮಹಿಳೆಯರನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಡೀ ಒಂದು ಘಟನೆಯ ಸೂತ್ರಧಾರರು ಅಂತ ಇದ್ದಂತ ಪುರುಷರನ್ನು ಅರೆಸ್ಟ್ ಮಾಡಿಲ್ಲ. ಸೊ ಅಲ್ಲಿ ಕೂಡ ಅಲ್ಲಿ ಬೇಕು ಅಂತ ಹೇಳಿ ಅದು ನೋಡಿ, ನಮ್ಮ ಶಾಸಕರ ಬಲಗೈ ಬಂಟ ಅವನು ಒಬ್ಬನು ಶಶಿಕೇಶ್ವರ ಅವನು ಏನ್ ಮಾಡಿದ್ರು ಅಂತ ಹೇಳಿ ಇವರು ಪ್ಲಾನೆಡ್ ಆಗಿ ಮಹಿಳೆಯರನ್ನ ಅರೆಸ್ಟ್ ಮಾಡಿದ್ರೆ ಈ ಹೋರಾಟ ಹಿಂಪಡೆಯಬಹುದು, ಇವು ಅರೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಂತ ಹೇಳಿ ಇವ್ರು ಅನ್ಕೊಂಡಿದ್ದಾರೆ. ಆದ್ರೆ ನಾವು ಹೇಳುವಂತದ್ದು ನಿಜವಾದ ಆರೋಪಿಗಳನ್ನು ಬಂಧಿಸದೆ ಇವರು ಆರೋಪಿಗಳೇ. ಆದ್ರೆ ಪ್ರಚೋದನಕಾರಿ ಕೊಟ್ಟು ಅವರನ್ನು ಮಾನಹಾರ ಮಾಡಿದಂತ ಆ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕಂತದ್ದು ನಮ್ಮ ಈ ಒಂದು ಹೋರಾಟದ ಮುಖ್ಯ ಒಂದು ಗುರಿ ಸರ್. ಈಗ ಜೊತೆಗೆ ಅದರಲ್ಲಿ ಏನು ಈ ಒಂದು ತಕರಾರಿನ ಸಂದರ್ಭದಲ್ಲಿ ಮಹಿಳೆಯ ಬಟ್ಟೆ ಹರಿದು ಆಕೆಯನ್ನು ಏನು ಬೆತ್ತಲೆ ಮಾಡುವ ಸಂದರ್ಭದಲ್ಲಿ ಅದನ್ನು ಮೊಬೈಲ್ನಲ್ಲಿ ವಿಡಿಯೋ ಶೂಟಿಂಗ್ ಮಾಡಿದಂತ ಆರೋಪಿ ಏನಿದ್ದಾನೆ, ಸೊ ಆತನು ಕೂಡ ಈಗ ತಲೆಮರೆಸಿಕೊಂಡಿದ್ದಾನಾಗಿದ್ರೆ. ಹೌದು ಸರ್, ಅದು ಕೂಡ ನೋಡಿದ್ದಾರೆ. ಇನ್ಸಿಡೆಂಟ್ ಆಗಿ ಇವರು ಸ್ಥಳ ಮಹಾಜರಿಗೆ ಹೋಗಿದ್ದಾರೆ. ಸ್ಥಳ ಮಹಾಜರಿಗೆ ಹೋಗಿ ಆದ ಮೇಲೆ ಅವನು ತಪ್ಪಿಸ್ಕೊಳ್ತಾನೆ. ಆ ಸ್ಥಳ ಮಹಾಜರು ಹೋಗುವ ಸಂದರ್ಭದಲ್ಲಿ ಕೂಡ ಆರೋಪಿಗಳು ಅವರ ಮನೆಯಲ್ಲೇ ಇರ್ತಾರೆ. ಆಗ ಒಂದು ವೇಳೆ ಎಫ್ಐಆರ್ ಆದ ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡ್ತಿದ್ರೆ ಅವನು ತಪ್ಪಿಸಿಕೊಳ್ಳುವಂತದ್ದು ಅಥವಾ ಕಾನೂನಿಗೆ ಅವನು ಒಳಪಡದೇನೆ ಓಡಿ ಹೋಗುವಂತ ಸಂದರ್ಭಗಳು ಬರ್ತಾ ಇರ್ಲಿಲ್ಲ ಸರ್. ಅಂದ್ರೆ ಅಲ್ಲಿ ಎಲ್ಲೋ ಅವನಿಗೆ ಒಂದು ತಪ್ಪಿಸಿಕೊಳ್ಳಲಿಕ್ಕೆ ಕೂಡ ಒಂದು ಅವಕಾಶ, ಪರೋಕ್ಷವಾಗಿ ಅವಕಾಶ ಸಿಕ್ಕಿತು ಅಂತ ನೀವು ಹೇಳುವಂತದ್ದು. ಖಂಡಿತವಾಗ್ಲೂ ಸರ್. ಈ ಘಟನೆ ಸಂಪೂರ್ಣವಾಗಿ ನೊಂದ ಮಹಿಳೆ ಪರವಾಗಿಲ್ಲ. ಇಲ್ಲಿ ಇನ್ನೂ ರಾಜಕೀಯವನ್ನು ಮಾಡ್ತಿದ್ದಾರೆ. ಇನ್ನು ಕೂಡ ಒಂದು ಮಹಿಳೆಯ ಮಾನದ ಜೊತೆ ಇವರು ರಾಜಕೀಯ ಮಾಡೋರು, ಇವರು ಮಾತೆಯ ರಕ್ಷಣೆ ಅಂತ ಹೇಳುವವರು, ಇವರ ಆಡಳಿತದಲ್ಲಿ ಮಹಿಳೆಯರಿಗೆ ಎಷ್ಟು ಗೌರವ ಸಿಗ್ಬೋದು, ಅವರ ಸ್ಥಾನಮಾನ ಏನು, ಅವಳ ಜೀವ ಹೇಗೆ ತೆಗಿಬಹುದು ಅಂತ ಹೇಳಿ ನಮ್ಮ ಪ್ರಶ್ನೆ ಆಗಿರುವಂತದ್ದು ಸರ್. ಈಗ ಇನ್ನೊಂದು ವಿಚಾರ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇದು ಈಶ್ವರಿ ಅವರೇ, ಈಗ ಈ ಒಂದು ಘಟನೆಯಲ್ಲಿ ಸಂತ್ರಸ್ತರಾಗಿರುವಂತ ಮಹಿಳೆ ಅವರು ಆದಿವಾಸಿ ಸಮುದಾಯದವರು ಅಲ್ಲ, ಅವರು ಪರಿಶಿಷ್ಟ ಜಾತಿ ಹೌದು ಅಥವಾ ಮರಾಠಿ ನಾಯಕರು ಹೌದು, ನೀವು ಅವರನ್ನು ಆದಿವಾಸಿ ಅಂತ ಹೇಳಿದಿರಿ ಅಂತ ನಿನ್ನೆ ಒಂದು ಸ್ಥಳೀಯ ಸಂಘಟನೆಯವರು ಆಕ್ಷೇಪದ ಮಾತು ಹೇಳಿದ್ದಾರೆ. ಏನ್ ಹೇಳ್ತೀರಿ ಸರ್? ಅವರಿಗೆ ತಿಳುವಳಿಕೆಯ ಕೊರತೆ ಖಂಡಿತವಾಗಿಯೂ ಇದೆ. ಅವರು ಒಂದು ಕಡೆಯಲ್ಲಿ ನಾವು ಈ ದೇಶದ ಮೂಲ ನಿವಾಸಿಗಳು ಅಂತ ಹೇಳ್ತಾರೆ, ಒಂದು ಕಡೆಯಲ್ಲಿ ನಾವು ಆದಿ ನಿವಾಸಿಗಳು ಅಲ್ಲ ಅಂತ ಹೇಳ್ತಾರೆ. ಈಗ ಮೂಲ ನಿವಾಸಿ ಮತ್ತು ಆದಿ ವಾಸಿಗಳಿಗೆ ಇರುವಂತ ಆ ಒಂದು ಅರ್ಥನೇ ಅವರಿಗೆ ಗೊತ್ತಿಲ್ಲ ಇರುವಂತದ್ದು. ಯಾಕಂದ್ರೆ ಆದಿ ಮತ್ತು ಮೂಲ ಒಂದೇ. ಆದಿವಾಸಿಗಳು ಅಂತ ಒಪ್ಪಿಕೊಳ್ಳುವ ಈ ಜನರು ನಿವಾಸಿಗಳಂತ ಒಪ್ಕೊಳ್ತಾರೆ, ಆದಿವಾಸಿಗಳಂತ ಒಪ್ಪಿಕೊಳ್ತಾ ಇಲ್ಲ. ಈಗ ಈ ರೀತಿ ಇನ್ನೂ ಕೂಡ ಸಂವಿಧಾನ ಬಗ್ಗೆ ತಿಳುವಳಿಕೆಯಿಂದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಸರ್. ಜೊತೆಗೆ ಈ ರೀತಿ ಆಕ್ಷೇಪ ಎತ್ತುವವರು ಈ ಮಹಿಳೆಗೆ ನ್ಯಾಯ ಸಿಗಬೇಕಂತ ಆಗ್ರಹ ಏನಾದ್ರು ಮಾಡ್ತಾರಾ? ಖಂಡಿತವಾಗ್ಲೂ ಸರ್. ಅದು ಯಾವ ಘಟನೆ ಕೂಡ ನೋಡಿ, ಮೊನ್ನೆಯಿಂದ ಈ ಘಟನೆಗಳು ತಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತಿದೆ. ಆದ್ರೂ ಕೂಡ ನಮ್ಮ ಶಾಸಕರು ಆ ಸಂತ್ರಸ್ತೆಯ ಮನೆಗೆ ಭೇಟಿ ಕೊಟ್ಟು ಒಂದು ಸಾಂತ್ವನ ಮಾತನ್ನು ಕೂಡ ಹೇಳಿಲ್ಲ ಸರ್. ಇದು ಇವರ ಜನರೇ ಆಗಿರೋದ್ರಿಂದ, ಇವರ ಬಿಜೆಪಿಯ ಜನರೇ ಅವರ ಏನು ಕಾರ್ಯಕರ್ತರಿದ್ದಾರ, ಆರೋಪಿಗಳೆಂದು ಕೂಡ ಅವರ ಕಾರ್ಯಕರ್ತರೇ, ಅವರನ್ನು ರಕ್ಷಿಸುವ ರೀತಿಯಲ್ಲಿ ಇವರು ಈ ಮಹಿಳೆಗೆ ಸಾಂತ್ವನವನ್ನು ಕೂಡ ಹೇಳ್ತಾ ಇಲ್ಲ. ಸೊ ಹಾಗಾದ್ರೆ ಈ ಒಂದು ರಾಜಕಾರಣದ ಕಾರಣದಿಂದಾಗಿ ಈಗ ಅರೆಸ್ಟ್ ಆಗುವ ಸಂದರ್ಭದಲ್ಲಿ ಕೂಡ ಮತ್ತೆ ಕೇವಲ ಅಲ್ಲಿ ಮಹಿಳೆಯರನ್ನೇ ಬಲಿಪಶುಗಳಾಗಿ ಮಾಡ್ತಾ ಇದ್ದಾರಾಗಿದ್ದಾರೆ. ಖಂಡಿತವಾಗ್ಲೂ ಸರ್. ಈ ಮಹಿಳೆ ಪುರುಷರಾಗಿದ್ರು ಕೂಡ ಮಹಿಳೆಯರನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಇದರ ಮೂಲಾರ್ಥವೇನು? ಅಂದ್ರೆ ಎಲ್ಲ ಕಡೆಗಳು ಇವರಿಗೆ ಈಗ ಇವರು ನಮ್ಮ ರಾಜಕಾರಣಿಗಳು ಮಾಡ್ತಿರುವಂತದ್ದು, ಈಗ ಮಹಿಳೆಯನ್ನು ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಈಶ್ವರಿ ತಕ್ಷಣ ಪುರುಷರು ಕೂಡ ಸಿಗ್ಬೇಕಲ್ಲ ಸರ್.
ಅವ್ರು ಯಾಕೆ ಸಿಗ್ತಾ ಇಲ್ಲ? ಎಸ್ 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 ಪೊಲೀಸರು ಉತ್ತರ ಕೊಡಬೇಕು ಈ ಪ್ರಶ್ನೆಗೆ, ಪೊಲೀಸರೇ ಉತ್ತರ ಕೊಡಬೇಕು, ಬೆಳ್ತಂಗಡಿ ಪೊಲೀಸರೇ ಉತ್ತರ ಕೊಡಬೇಕು. ಇದು ಈಶ್ವರಿ ಅವರೇ, ಈಗ ಈ ಸಂತ್ರಸ್ತ ಮಹಿಳೆ ಅವರು ಮೊನ್ನೆಯಿಂದ ಏನು ತೀವ್ರ ನೊಂದುಕೊಂಡಿದ್ದಾರೆ ಮತ್ತು ಭಾರಿ ಮಾನಸಿಕವಾಗಿ ಜರ್ಜರಿತರಾಗಿದ್ದಾರೆ ಅಂತ ನೀವೇ ಹೇಳಿದ್ರಿ. ಎಸ್, ಈಗ ತಕ್ಕ ಮಟ್ಟಿಗೆ ಆದರೂ ರಿಕವರಿ ಆಗಿದ್ದಾರಾ? ಹೇಗಿದೆ ಅವರ ಸ್ಥಿತಿಗತಿ? ಸರ್, ಈಗ ಮಹಿಳೆ, ಅವರು ನೊಂದ ಮಹಿಳೆ ತುಂಬಾ ಅಂದ್ರೆ ಯಾರಲ್ಲಿ ಮಾತಾಡುವಂತ ಪರಿಸ್ಥಿತಿ ಆಗಿಲ್ಲ. ಈ ಇನ್ಸಿಡೆಂಟ್ ಆದ್ಮೇಲೆ ಸರಿಯಾದ ಆಹಾರಗಳನ್ನು ಸೇವಿಸೇ ಇಲ್ಲ. 2 ಸಲ ಆತ್ಮಹತ್ಯೆ ಕೂಡ ಪ್ರಯತ್ನ ಪಟ್ಟರು. ಆದ್ರೆ ನಮ್ಮ ಮಧ್ಯಪ್ರವೇಶದಿಂದಾಗಿ ಅವರು ಇನ್ನು ಕೂಡ ನಮ್ಮ ಒಂದು ಬೆಂಬಲ, ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡು ಹಾಕುವ ಪ್ರಶ್ನೆ ಇಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವ ಒಂದೇ ಕಾರಣಕ್ಕೆ ನಮಗೆ ನ್ಯಾಯ ಸಿಕ್ಕದೆ ಅನ್ನುವ ಆಶಯದೊಂದಿಗೆ ಅವರು ಇನ್ನು ಕೂಡ ನಮ್ಮ ಜೊತೆ ಇದ್ದಾರೆ ಸರ್. ಆದ್ರಿಂದ ಈ ಮಧ್ಯದಲ್ಲಿ ಅವರಿಗೆ ಕೆಲವೊಂದು, ಈಗ ಮಹಿಳಾ ಸಾಂತ್ವನ ಕೇಂದ್ರ ಮಂಗಳೂರಿಂದ ಒಬ್ರು ಶ್ರೇಯ ಅನ್ನುವರು ಫೋನ್ ಮಾಡಿಬಿಟ್ಟು ಅದನ್ನು ಕೂಡ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಇದೊಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿರ್ಬೇಕಂತ ಸರ್. ಮಹಿಳಾ ಸಾಂತ್ವನ ಕೇಂದ್ರ ಶ್ರೇಯ ಅನ್ನುವರು ಈ ಮಹಿಳೆಯರಿಗೆ ಫೋನ್ ಮಾಡಿ, ನೀವು ಈ ರೀತಿ ಹರೀಶ್ ಪೂಂಜರ ವಿರುದ್ಧ ನೀವು ಯಾಕೆ ಪ್ರತಿಭಟನೆ ಮಾಡ್ತಿದ್ದೀರಾ ಅಂತ ಈ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ನಾವಿಲ್ಲಿ ಹರೀಶ್ ಪೂಂಜ ಎನ್ನುವಂಥದ್ದನ್ನು ರಾಜಕೀಯವಾಗಿ ಕೊಡ್ತಾ ಇಲ್ಲ, ಇಲ್ಲಿ ನಮ್ಮ ಜನಪ್ರತಿನಿಧಿ ಅವರು. ನಾವು ಜನಪ್ರತಿನಿಧಿಗೆ ನಾವು ಎಲ್ಲರಿಗೂ ಕೂಡ ಅವರನ್ನು ಸರಿಯಾದ ತೀರ್ಮಾನ ಕೊಡ್ಬೇಕಿತ್ತು. ಆ ತೀರ್ಮಾನವನ್ನು ಕೊಡ್ತಾ ಇಲ್ಲ. ಅಥವಾ ಸಂತ್ರಸ್ತೆಗೆ ಏನು ಅವರ ನ್ಯಾಯ ಒದಗಿಸಲಿಂದಲೇ ಇಡ್ತಿದ್ದಾರೆ. ಇದರ ಬಗ್ಗೆ ನಾವು ವಿರೋಧಿಸ್ತೇವೆ ಹೊರತು ಯಾವುದೇ ಇಲ್ಲಿ ಅವರು ಬಿಜೆಪಿಯ ಶಾಸಕರನ್ನು ಕಾರಣಕ್ಕೆ ಅಲ್ಲ. ಅವರು ಗೆದ್ದ ಮೇಲೆ ಜನಪ್ರತಿನಿಧಿ. ನಿಜ 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 ನಿಜ. ಹಾಗಾಗಿ ನಮ್ಮ ಈ ಒಂದು ಪ್ರತಿಭಟನೆ ಮುಂದುವರಿತು ಸರ್. ಎಸ್ ಎಸ್. ಈಗ ನೀವು ಹೇಳುವಂತದ್ದು ಸಾಂತ್ವನ, ಮಂಗಳೂರಿನಿಂದ ಸಾಂತ್ವನ ಕೇಂದ್ರದಿಂದ ಫೋನ್ ಮಾಡಿದವರು ಕೂಡ ಸಂತ್ರಸ್ತ ಮಹಿಳೆಯನ್ನು ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. 100% ಮಾಡ್ತಿದ್ದಾರೆ ಸರ್. ಅದು ಕೂಡ ಅವರ ಜೊತೆ ನಮ್ಗೆ ನೀವು ಕೆಂಬಾವಟದ ಜೊತೆ ಹೋದ್ರೆ ನಿಮ್ಗೆ ನ್ಯಾಯ ಸಿಗೋದಿಲ್ಲ, ಆ ತರ ಈ ತಂದ. ಆದ್ರೆ ಇತಿಹಾಸದಲ್ಲಿ ಕೆಂಬಾವಟ ಹಿಡಿದು ಹೋರಾಟ ಮಾಡಿದವರು ಯಾರು ಕೂಡ ಸೋತ ಚರಿತ್ರೆ ಇಲ್ಲ ಸರ್. ಎಸ್ 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 ಎಸ್. ಈಗ ಹೋರಾಟ ಆಗಿದ್ರೆ ಮುಂದುವರಿತೆ ಅಂತ ನೀವು ಹೇಳ್ತೀರಿ? ಖಂಡಿತವಾಗ್ಲೂ ಸರ್. ನಮ್ಮ ಈ ಆರೋಪಿಗಳ ಬಂಧನ ಆಗದಿದ್ರೆ ನಾವಂತೂ ಹೋರಾಟದಿಂದ ಹಿಂದಡಿಯಿರೋ ಪ್ರಶ್ನೆ ಇಲ್ಲ ಸರ್. ಎಸ್. ಓಕೆ, ಥ್ಯಾಂಕ್ ಯು ಈಶ್ವರಿ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಸಂತ್ರಸ್ತ ಮಹಿಳೆಯನ್ನು ಮತ್ತೆ ಕೂಡ ದಾರಿ ತಪ್ಪಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಎಸ್, ಮಹಿಳಾ ಸಾಂತ್ವನ ಕೇಂದ್ರದವರು ಇರಲಿ ಅಥವಾ ಮಹಿಳೆಯರಿಗೆ ಆ ದೌರ್ಜನ್ಯಗಳಾದಾಗ ಅವರಿಗೆ ಧೈರ್ಯ ತುಂಬಬೇಕಾದಂಥ ಅದು ಸರ್ಕಾರಿ ಅಥವಾ ಸರ್ಕಾರೇತರ NGOಗಳು ಈ ರೀತಿ ನಡ್ಕೊಂಡರೆ ಬಹುಶಃ ಒಂದು ಸಾರ್ವಜನಿಕ ಅಕೌಂಟಬಿಲಿಟಿ ಅಂತ ಒಂದು ನಂಬಿಕೆ, ಉತ್ತರದಾಯಿತ್ವ ಅನ್ನೋದು ಅದು ಭಾರಿ ದೊಡ್ಡ ಸವಾಲಿನ ಪ್ರಶ್ನೆಯಾಗಿ ನಮ್ಮ ಮುಂದೆ ಉಳಿಯುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ದಿನಗಳಲ್ಲಿ ನಾವು ಮಹಿಳೆಯರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳು, ಅವರಿಗೆ ಆಗ್ತಾ ಇರುವಂಥ ಸಂಕಷ್ಟಗಳು, ಅಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಸಾಂತ್ವನ ಹೇಳಬೇಕಾದವರು, ಅವರಿಗೆ ಕೌನ್ಸೆಲಿಂಗ್ ಮಾಡಬೇಕಾದವರು, ಅವರಿಗೆ ಧೈರ್ಯ ತುಂಬಬೇಕಾದವರು, ಅವರಿಗೆ ಯಾವ್ಯಾವುದೋ ಕಾರಣಗಳನ್ನು ಅದರ ಒಳಗೆ ಕೂಡ ರಾಜಕಾರಣವನ್ನು ಹುಡುಕಾಡಿ ನೊಂದ ಮಹಿಳೆಯನ್ನೇ ಮತ್ತೆ ಕೂಡ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯ ಸಂಸ್ಥೆಗಳ ಕಾರ್ಯಕರ್ತರ ನಿಲುವು ಧೋರಣೆಗಳು ಕೂಡ ಪ್ರಶ್ನಾರ್ಹವಾಗಿರುತ್ತೆ. ಎಸ್, ನಾನು ಈ ಮಾತುಕತೆಯನ್ನೆಲ್ಲೇ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.